ಮಧುಗಿರಿಯಲ್ಲಿ ಕೆಲವು ದಿನಗಳ ಹಿಂದೆ ಬಿದ್ದ ಮಳೆಗೆ ಹಲವಾರು ಮನೆಗಳು ಹಾನಿಯಾಗಿದ್ದು, ತಲಾ ಮನೆಗೆ ಫಲಾನುಭವಿಗಳಿಗೆ 50,000 ಪರಿಹಾರ ಚೆಕ್ ವಿತರಣೆ ಮಾಡಲಾಗುತ್ತಿದೆ ಎಂದು ಶಾಸಕ ಎಂವಿ ವೀರಭದ್ರಯ್ಯ ತಿಳಿಸಿದರು. ತಾಲೂಕು ಕಚೇರಿಯ ಸಭಾಂಗಣ 2021 ಮತ್ತು 2022ನೇ ಸಾಲಿನ ಮುಂಗಾರು ಹಂಗಾಮಿನಲ್ಲಿ ಪ್ರವಾಹದಿಂದ ಬಾಧಿತರಾದ ನೆರೆ ಸಂತ್ರಸ್ತರಿಗೆ ಪರಿಹಾರದ ಚೆಕ್ ವಿತರಿಸಿ ಮಾತನಾಡಿದರು. ಮಧುಗಿರಿ ತಾಲೂಕಿನ ವ್ಯಾಪ್ತಿಯಲ್ಲಿ ಅತಿವೃಷ್ಟಿಯಿಂದಾಗಿ 72 ಮನೆಗಳಿಗೆ ಹಾನಿ ಉಂಟಾಗಿರುವ ಮನೆಗಳಿಗೆ ತಲಾ 50,000, ಸಂಪೂರ್ಣವಾಗಿ ಹಾನಿ ಉಂಟಾಗಿರುವ ಒಂದು ಮನೆಯ ಫಲಾನುಭವಿಗಳಿಗೆ 95,000 ರೂಪಾಯಿಯ ಪರಿಹಾರದ ಚೆಕ್ ವಿತರಿಸಲಾಯಿತು. ಮನೆಗೆ ನೀರು ನುಗ್ಗಿ ದವಸ ಧಾನ್ಯಗಳ ಹಾನಿಯಾಗಿರುವ 72 ಪ್ರಕರಣಗಳಿಗೆ 10,000 ನೇರ ಖಾತೆಗೆ ಹಣ ಜಮಾವಣೆ ಮಾಡಲಾಗಿದೆ. ಮಳೆ ಹಾನಿಯಿಂದಾಗಿ ಸಂಕಷ್ಟದಲ್ಲಿದ್ದ ಫಲಾನುಭವಿಗಳಿಗೆ ಶಾಸಕ ಎಂವಿ ವೀರಭದ್ರಯ್ಯ ಚೆಕ್ ವಿತರಿಸಿದರು. ಈ ವೇಳೆ ತಹಶೀಲ್ದಾರ್ ಟಿಜಿ ಸುರೇಶಾಚಾರ್, ಮುಖಂಡರಾದ ಎಂಆರ್ ಜಗನ್ನಾಥ್, ರಾಜಸ್ವ ನಿರೀಕ್ಷಕರಾದ ನಾರಾಯಣಪ್ಪ, ರವೀಂದ್ರ, ಚನ್ನವೀರಯ್ಯ, ವೇಣುಗೋಪಾಲ್, ಗ್ರಾಮ ಲೆಕ್ಕಾಧಿಕಾರಿ ಸುನಿಲ್ ಕುಮಾರ್ ಇತರರು ಹಾಜರಿದ್ದರು. ವರದಿ ದೊಡ್ಡೇರಿ ಮಹಲಿಂಗಯ್ಯ. ಮೊನ್ನೆ ಬಿದ್ದಂಥ ಮಳೆಗೆ ನಮ್ಮ ಕ್ಷೇತ್ರದಲ್ಲಿ ಹಲವಾರು ಮನೆಗಳು ಭಾಗಶಃ ಹಾನಿಯಾಗಿದ್ದು, ಅವು ಸುಮಾರು 72 ಮನೆಗಳು ಭಾಗಶಃ ಹಾನಿಯಾಗಿದ್ದು, ಆ ಎಲ್ಲ 72 ಮನೆಗಳಿಗೆ ಇವತ್ತು 50,000 ರೂಪಾಯಿ ಪರಿಹಾರವನ್ನು ಸರ್ಕಾರದ ವತಿಯಿಂದ ಚೆಕ್ನ ಅವರ ಹೆಸರಿಗೆ ನೀಡುವುದರ ಮೂಲಕ ಕೊಟ್ಟಿದ್ದೇವೆ. ಒಂದು ಮನೆ ಕಂಪ್ಲೀಟಾಗಿ ಹಾನಿಯಾಗಿತ್ತು, ಅವ್ರಿಗೆ 95,100 ರೂಪಾಯಿನ ಅವ್ರಿಗೆ ಕೊಟ್ಟಿದ್ದೀವಿ. ಅವರು ಮುಂದೆ ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಹೋಗಿ ಹೆಚ್ಚಿನ ಪರಿಹಾರವನ್ನು ಸಹ ಪಡ್ಕೊಬೋದು. ಜೊತೆಗೆ ಈ ಮನೆಗೆ ನೀರು ನುಗ್ಗಿ ಬಟ್ಟೆ ನೆಂದೋಗಿರೋದು, ದವಸ ಧಾನ್ಯಗಳು ನೆಂದೋಗಿರ್ತಕ್ಕಂಥವು ಅವು 72 ಪ್ರಕರಣಗಳು. ಆ ಎಲ್ಲ 72 ಪ್ರಕರಣಗಳಿಗೂ 10,000 ರೂಪಾಯಿನ RTGS ಮೂಲಕ ಈಗಾಗಲೇ ಕಳಿಸಿಕೊಟ್ಟಿದ್ದೇವೆ. ಇನ್ನು ಈ ಬೆಳೆ ನಾಶ ಆಗಿರ್ತಕ್ಕಂಥದ್ದು, ಹಾರ್ಟಿಕಲ್ಚರ್ ಕ್ರಾಪ್ಸ್ ನಾಶ ಆಗಿರ್ತಕ್ಕಂಥದ್ದು, ರೋಡು ರಸ್ತೆ ಮತ್ತು ಬ್ರಿಡ್ಜ್ಗಳು ಹಾನಿಯಾಗಿರ್ತಕ್ಕಂಥದ್ದು, ಆಮೇಲೆ ನದಿ ಪಾತ್ರದಲ್ಲಿ ಆಗಿರ್ತಕ್ಕಂಥ ಹಾನಿ. ಯಾಕೆಂದರೆ ನಮ್ಮಲ್ಲಿ 3 ನದಿಗಳು ಉಕ್ಕಿ ಹರಿದು, ಒಂದು ಜಯಮಂಗ್ಲಿ, ಇನ್ನೊಂದು ಸುವರ್ಣಮುಖಿ, ಮತ್ತೊಂದು ಕುಮುದ್ವತಿ. ಈ ನದಿ ಪಾತ್ರದಲ್ಲಿ ಆಗಿರ್ತಕ್ಕಂಥ ಹಾಲಿನೆಲ್ಲ ಸಂಬಂಧಪಟ್ಟ ಇಲಾಖೆಯವರು ಎಸ್ಟಿಮೇಟ್ ಮಾಡ್ತಾ ಇದ್ದಾರೆ. ಅದನ್ನು ಸರ್ಕಾರಕ್ಕೆ ಸಲ್ಲಿಸಿ ಅವ್ರಿಗೂ ಕೂಡ ಪರಿಹಾರವನ್ನು ಒದಗಿಸಿಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡ್ತೀವಿ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಬೈ ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.